ಮಾಣಿ ಸಮೀಪದ ನೇರಳಕಟ್ಟೆ ಜನಪ್ರಿಯ ಗಾರ್ಡನ್ಸ್ಗೆ 2 ವರ್ಷ ತುಂಬಿದ ಸ್ಮರಣಾರ್ಥ ಅಶಕ್ತ ಕುಟುಂಬದ ಉಚಿತ ವಿವಾಹ ಹಾಗೂ ಜನಪ್ರಿಯ ಪ್ರಶಸ್ತಿ ಪ್ರದಾನ ಸಮಾರಂಭ ಜನಪ್ರಿಯ ಸಮ್ಮಿಲನವು ನೇರಳಕಟ್ಟೆಯಲ್ಲಿರುವ ಜನಪ್ರಿಯ ಗಾರ್ಡನ್ಸ್ನಲ್ಲಿ ನಡೆಯಿತು. ಜನಪ್ರಿಯ ಸಮೂಹ ಸಂಸ್ಥೆಗಳ ನಿರ್ಮಾತೃ ಹಾಗೂ ಹಾಸನದ ಖ್ಯಾತ ವೈದ್ಯರಾದ ಡಾ ಅಬ್ದುಲ್ ಬಶೀರ್ ವಿಕೆ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನನ್ನ ಯಶಸ್ಸಿನ ಹಿಂದೆ ನನ್ನ ಮನೆಯವರ ಹಾಗೂ ಕುಟುಂಬಸ್ಥರ ಪಾತ್ರ ಮಹತ್ತರವಾಗಿದೆ. ಜಾತಿ ಮತವನ್ನ ಬದಿಗಿಟ್ಟು ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮಾಡಿದ ಕೆಲಸದಲ್ಲಿ ಆತ್ಮತೃಪ್ತಿ ಹೆಚ್ಚು. ಈ ಒಂದು ಸಂಭ್ರಮದ ದಿನದಲ್ಲಿ ಒಂದು ಬಡ ಹೆಣ್ಣು ಮಗಳಿಗೆ ವಿವಾಹ ಮಾಡುವ ಭಾಗ್ಯ ನನ್ನ ಪಾಲಿಗೆ ಬಂದಿರುವುದು ತುಂಬಾ ಸಂತಸ ತಂದಿದೆ ಎಂದರು. ನಮ್ಮ ಜನತೆ, ಹಾಸನ ಜನತೆ ನಾನು ಯಾವಾಗಲೂ ನೆನೆಸ್ಕೊಳ್ತೀನಿ. ಸರ್ವಶಕ್ತನಾದ ಅಲ್ಲಾಹು ನನ್ನ ದೇವರು ನಮಗೆ ಅವರಿಗೆ ದೀರ್ಘಾಯುಷ್ಯದಿರಲಿ, ಎಲ್ಲರಿಗೂ ಇಳಿಸಲಿ, ಎಲ್ಲರಿಗೂ ಅಂತ ನಾನು ಪ್ರಾರ್ಥಿಸ್ತೇನೆ. ಯಾಕೆಂದರೆ ಹಾಸನದ ಜನತೆ ನನಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ಬಶೀರ್ ಮಂಗಳೂರಿಂದ ಬಂದಿದ್ದಾನೆ, ಅವನು ಯಾವುದೋ ಕಮ್ಯುನಿಟಿ ಯಾವುದೂ ನೋಡಿಲ್ಲ. ಅವರು ನನ್ನ ಇವತ್ತು ಕೂಡ ನಾನು ಬೇಕಾದ್ರೆ ನನ್ನನ್ನೇ ಕಾಯ್ದುಬಿಟ್ಟು ಪೇಷಂಟ್ ನೋಡ್ತಾರೆ. ಸೊ ನಾನು ಅವರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅವರ ಋಣವನ್ನು ನಾನು ತೀರಿಸೋಸ್ಕರ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಹೈದರ್ ಪರ್ತಿಪಾಡಿ ಮತ್ತು ಜನಪ್ರಿಯ ಪ್ರಶಸ್ತಿ ಸ್ವೀಕರಿಸಿದ ಶಿಕ್ಷಣ ತಜ್ಞರಾದ ಡಾ ನರೇಂದ್ರ ರೈ ದೇರ್ಲಾ ಶುಭ ಹಾರೈಸಿದರು. ಆ ಒಂದು ಪುಣ್ಯ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ. ಬಾಕಿಯಾತು ಸಾಲಿಯಾತು ಖೈರುನ್ ಇಂದ ರಬ್ಬಿಕಾ. ಬಶೀರ್ ಅವರೇ, ನೀವು ಮಾಡಿದಂಥ ಇಂಥ ಕಾರ್ಯಕ್ರಮ ನಿಮಗೆ ಇವತ್ತು ಇಲ್ಲಿ ಸಿಗ್ಬೋದು, ನಾಳೆ ಖೈರುನ್ ಇಂದ ರಬ್ಬಿಕಾ, ಅದು ಅಲ್ಲಾಹ್ವಿನೊಂದಿಗೆ ಸೇಕರಣೆ ಆಗಿದೆ. ಸವಾಬಂ ಖೈರುನ್ ಅಮಲ, ಅದೊಂದು ದೊಡ್ಡ ಸವಾಬಾಗಿ ಅಮಲಾಗಿ ನಿಮಗೆ ಪರಿವರ್ತನೆ ಆಗ್ತದೆ ಎಂಬುದಕ್ಕೆ ಸಂಶಯ ಇಲ್ಲ. ಈಗ ಬಶೀರ್ ಅವರು ಮಾಡಿದ್ದಾರೆ, ನಾವೆಲ್ಲರೂ ಇಂಥ ಕಾರ್ಯಕ್ರಮವನ್ನು ತೊಡಗಿಕೊಳ್ಳೋಣ. ನಾನು ನನ್ನ ಉಪನ್ಯಾಸಕ ವೃತ್ತಿಯನ್ನು ಆರಂಭಿಸಿದ್ದು ಹಾಸನ ಜಿಲ್ಲೆಯ ಜಾವಗಲ್ನಲ್ಲಿ. ಹೆಚ್ಚು ಕಡಿಮೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬಿಟ್ಟು ಡಾಕ್ಟರ್ ಬಶೀರ್ ಅವರು ಹಾಸನಕ್ಕೆ ಹೋದ ವರ್ಷವೇ ಅಲ್ಲಿ ನಾನು ಇದ್ದೆ. ಅವರು ಬಹಳ ಕಡಿಮೆ ಅವಧಿಯಲ್ಲಿ ಹಾಸನದಲ್ಲಿ ತನ್ನ ಪ್ರಭಾವಲಯವನ್ನು ವಿಸ್ತರಿಸಿಕೊಂಡದ್ದನ್ನು ಖ್ಯಾತ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಮಹಮ್ಮದ್ ಹನೀಫ್ ಹಾಜಿ ಗೋಳ್ತಮಜಲು, ಸಾಹಿತಿ, ಕೃಷಿಕ, ಶಿಕ್ಷಣ ತಜ್ಞರಾದ ಡಾ ನರೇಂದ್ರ ರೈ ದೇರ್ಲಾ ಹಾಗೂ ಸದ್ದಿಲ್ಲದೆ ಹಗಲಿರುಳು ಬಡವರ ಸೇವೆ ಕೈಯುವ ಉದ್ಯಮಿ ಆಸ್ಕರ್ ಆನಂದ್ ಅವರನ್ನ ಈ ಬಾರಿಯ ಜನಪ್ರಿಯ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ಮೊಹಮ್ಮದ್ ಹನೀಫ್ ಹಾಜಿ ಗೋಳ್ತಮಜಲು ಅವರನ್ನು ಜನಪ್ರಿಯ ಪ್ರಶಸ್ತಿ ನೀಡಿ ಡಾ ಅಬ್ದುಲ್ ಬಶೀರ್ ವಿಕೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ರೊಟೇರಿಯನ್ ಆಸ್ಕರ್ ನರೇಂದ್ರ ರೈ ದೇರ್ಲಾ, ಮೊಹಮ್ಮದ್ ಹನೀಫ್ ಗೋಳ್ತಮಜಲು ಹಾಗೆ ಆನಂದ್, ಈ 3 ಸಾಧಕರನ್ನು ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಸನ್ಮಾನಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಾ ಅಬ್ದುಲ್ ಬಶೀರ್ ವಿಕೆ ಹಾಗೂ ನಸ್ರೀನ್ ಬಶೀರ್ ದಾಂಪತ್ಯದ 27ನೇ ವೈವಾಹಿಕ ವರ್ಷಾಚರಣೆ ನಡೆಯಿತು. ಡಾ ಅಬ್ದುಲ್ ಬಶೀರ್ ವಿಕೆ ಅವರನ್ನ ಹಾಸನದ ಜನಪ್ರಿಯ ಅಭಿಮಾನಿ ಬಳಗ, ಊರಿನ ಜನಪ್ರಿಯ ಅಭಿಮಾನಿ ಬಳಗದ ವತಿಯಿಂದ ಗೌರವಿಸಲಾಯಿತು. ಎಂ ಫ್ರೆಂಡ್ಸ್ ಪ್ರಧಾನ ಕಾರ್ಯದರ್ಶಿ ರಶೀದ್ ವಿಟ್ಲ ಸೇರಿದಂತೆ ಮೊದಲಾದವರನ್ನ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಒಂದು ಬಡ ಕುಟುಂಬದ ಹೆಣ್ಣು ಮಕ್ಕಳ ಉಚಿತ ವಿವಾಹ ನಡೆಯಿತು. ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಹಮ್ಮದ್ ಕುഞ്ഞി ವಿಟ್ಲ, ಡಾ ಶ್ಯಾಮ್ ಸಂಪಿಗೆತ್ತಾಯ, ಹಿರಿಯ ಪತ್ರಕರ್ತರಾದ ವೆಂಕಟೇಶ್ ಮೂರ್ತಿ, ಎಸ್ಎಸ್ ಪಾಷಾ, ವಿಕೆ ಬಶೀರ್, ಹನ್ಸತ್ ಖಾನ್, ರಫೀಕ್ ಮಾಸ್ಟರ್, ಉಮಾರ್ ವಿಎಚ್, ನೆಟ್ಲಮುಡ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತೀಶ್ ಕೊಪ್ಪರಿಗೆ, ಯಹ್ಯಾ ಹಾಜಿ ಟೆಕ್ಸ್ಟೈಲ್ ಸೆಂಟರ್ ಪುತ್ತೂರು, ಡಾ ವಿಕೆ ಮೊಹಮ್ಮದ್, ಡಾ ಆಲಂ ನವಾಸ್, ಡಾ ಕಿರಾಶ್, ರಶೀದ್ ವಿಟ್ಲ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.